ಮಂಗಳೂರಿನ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ವತಿಯಿಂದ ಸ್ವರಾಂಜಲಿ ಕಾರ್ಯಕ್ರಮವು ಫೆಬ್ರವರಿ 3ರಂದು ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿರುವ ತುಳು ಭವನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಸಂಗೀತ ಕಲಾವಿದರಿಂದ ಕಾರ್ಯಕ್ರಮ ಜರುಗಲಿದೆ. ಫೆಬ್ರವರಿ 3ರಂದು ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿರುವ ತುಳು ಭವನದಲ್ಲಿ ಸಂಜೆ 5 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೃತ್ಯುಂಜಯ ಅಗಡಿ ಧಾರವಾಡ ಮತ್ತು ಗಣಪತಿ ಭಟ್ ಹಸಣಗಿ ಅವರ ಶಿಷ್ಯೆ ಕುಮಾರಿ ಸೌಮ್ಯ ಮೌನೇಶ್ ಪತ್ತಾರ್ ಬಿಜಾಪುರ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ನಡೆಯಲಿದೆ. ರಾಮದಾಸ್ ಪಲ್ಸುಲೆ ಪುಣೆ ಅವರ ಶಿಷ್ಯ ಮಾಸ್ಟರ್ ಹೇಮಂತ್ ಜೋಶಿ ಧಾರವಾಡ ಅವರಿಂದ ಸೋಲೋ ತಬಲಾ ವಾದನ ನಡೆಯಲಿದೆ. ಸಹ ಕಲಾವಿದರಾಗಿ ತಬಲಾದಲ್ಲಿ ಭಾರವಿ ದೇರಾಜೆ ಮತ್ತು ಹಾರ್ಮೋನಿಯಂನಲ್ಲಿ ಶಶಿಕಿರಣ್ ಮಣಿಪಾಲ ಸಹಕರಿಸಲಿದ್ದಾರೆ. ಫೆಬ್ರವರಿ 3ನೇ ತಾರೀಕು ಅಂದರೆ ಮುಂದಿನ ಭಾನುವಾರ ಉರ್ವ ಸ್ಟೋರ್ನಲ್ಲಿ ತುಳು ಭವನದಲ್ಲಿ ಸಂಜೆ 5 ಗಂಟೆಗೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಶ್ರೀ ಹೇಮಂತ್ ಜೋಶಿ ಇವರು ಬಂದು ತಬಲಾ ಸೋಲೋ ನುಡಿಸ್ಲಿಕ್ಕೆ, ಸಣ್ಣ ಹುಡುಗ ಪಂಡಿತ್ ಗಣಪತಿ ಭಟ್ ಹಾಸನಗಿ ಅವರ ಶಿಷ್ಯೆ ಕುಮಾರಿ ಸೌಮ್ಯ ಪತ್ತಾರ್ ಇವರು ಕೂಡ ಬಿಜಾಪುರನಿಂದ ಬಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗಾಯನವನ್ನು ಪ್ರಸ್ತುತ ಮಾಡಲಿಕ್ಕಿದ್ದಾರೆ.